ಮುಖ್ಯ ಕಾರಣ ಬಂದಿರೋದು ಯಾರು? ನಮ್ಮ ದಿ ಒನ್ ಅಂಡ್ ಓನ್ಲಿ ವೇದ. ಎನರ್ಜಿಗೆ ಟವರ್, ಮಾಸ್ಗೆ ಮಾಸ್, ಕ್ಲಾಸ್ಗೆ ಕ್ಲಾಸ್. ಕುಡ್ಲ ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಹ್ಯಾಟ್ರಿಕ್ ಹೀರೋ, ಸೆಂಚುರಿ ಸ್ಟಾರ್, ದಿ ಒನ್ ಅಂಡ್ ಓನ್ಲಿ ರಾಕ್ ಸ್ಟಾರ್ ಡಾಕ್ಟರ್ ಶಿವರಾಜ್ಕುಮಾರ್ ಸರ್. ಕುಡ್ಲ ಶಿವಣ್ಣ 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 ಫ್ಯಾಂಟಾಸ್ಟಿಕ್ ಶಿವಣ್ಣ. ಮೊದಲನೇ ಸಿನಿಮಾನ ನೋಡ್ತಾ ಇದ್ದೀನಿ. ಇದೇ ಜೋಶು, ಇದೇ ಎನರ್ಜಿ, ಇದೇ ಶಿವಣ್ಣ. ಎಕ್ಸ್ಕ್ಯೂಸ್ ಮಿ ಸರ್, ಒಂದು ಡ್ಯಾನ್ಸ್ ಸೀಕ್ವೆನ್ಸ್ ಇತ್ತು ಸರ್, ನೀವು ಟೈರ್ಡ್ ಆಗಿದ್ದೀರಾ ಅನ್ಸುತ್ತೆ. ನೋ ಪ್ರಾಬ್ಲಮ್, ಇವತ್ತೇ ಮುಗಿಸೋಣ. ಓಕೆ ಸರ್, ಬಾಯ್. ಕರೆಕ್ಟ್ ಸರ್, ಬೆಳಗ್ಗೆಯಿಂದ ಸಂಜೆ ತನಕ ಅದೇ ಎನರ್ಜಿ, ಅದೇ ಆಕ್ಟಿವ್ನೆಸ್. ಈ ಏಜ್ ನಲ್ಲೂ ಸೂಪರ್ ಸರ್. ಏನ್ ಸರ್ ನಿಮ್ ಹೆಲ್ತ್ ಸೀಕ್ರೆಟ್? ಏಜ್ ಇಸ್ ಜಸ್ಟ್ ಎ ನಂಬರ್. ಕಳೆದ 10 ವರ್ಷಗಳಿಂದ ನನ್ನ ಆರೋಗ್ಯಕ್ಕೆ ಆಸರೆಯಾಗಿರೋದು ಅಮೃತ್ ಟೋನಿಕ್ ಪಾಪ್ಸ್. ಇವತ್ತಿನ ಲೈಫ್ ಸ್ಟೈಲ್, ಇಡೀ ದಿನ ಶೂಟಿಂಗು, ಟ್ರಾವೆಲಿಂಗು, ಇದ್ರ ಮಧ್ಯನೂ ನನ್ನ ಆರೋಗ್ಯಕ್ಕೆ ನಾನು ನಂಬಿರೋದು ಅಮೃತ್ ಟೋನಿಕ್ ಪಾಪ್ಸ್. ಯಾಕಂದ್ರೆ ಅದರಲ್ಲಿರೋ ಆಯುರ್ವೇದದ ಗಿಡಮೂಲಿಕೆಗಳು ನನ್ನ ಇಮ್ಯುನಿಟಿನ ಬೂಸ್ಟ್ ಮಾಡಿ ಇಡೀ ದಿನ ಆಕ್ಟಿವ್ ಆಗಿರ್ತೀನಿ. ಎಲ್ಲ ಸಿನಿಮಾಗಳಿಗಿಂತ ಇನ್ನೂ ಹೆಚ್ಚಿನ ಎನರ್ಜಿ ಜೊತೆ ಎಂಟ್ರಿ ತಗೊಂಡಿದ್ದಾರೆ. ಸೊ ಶಿವಣ್ಣ ಅವರು ನಮ್ಮ ಮಂಗಳೂರಲ್ಲಿದ್ದಾರೆ. ಮಂಗಳೂರು ಬಗ್ಗೆ, ಮಂಗಳೂರು ಕಲ್ಚರ್ ಬಗ್ಗೆ ಅಪಾರವಾದ ಅಭಿಮಾನ ಇಟ್ಕೊಂಡಿದ್ದಾರೆ. ಸೊ ಇವಾಗ ಶಿವಣ್ಣ ನಿಮ್ಮ ಮುಂದೆ ಒಲಿ ಚಪ್ಪಾಳೆ ಶಿವಣ್ಣ ಅವರಿಗೆ. ಎಲ್ರಿಗೂ ನಮಸ್ಕಾರ. ಮಂಗಳೂರು ಏನೋ ಸ್ಪೆಷಲ್. ನಾನು ಫಸ್ಟ್ ಟೈಮ್ ಬರ್ತಿರ್ತೀನಿ. ಇಲ್ಲ, ಮಂಗಳೂರಿಗೆ ನಾವು ಯಾವಾಗಲೂ ಬರ್ತಾ ಇರ್ತೀವಿ. ಇದು ಫಸ್ಟ್ ಟೈಮ್ ಅಲ್ಲ. ಬಹುಶಃ ಅಪ್ಪಾಜಿ ಆದಮೇಲೆ ಜಾಸ್ತಿ ಪಿಕ್ಚರ್ ಶೂಟಿಂಗ್ ಮಾಡಿದ್ರೆ ಇಲ್ಲಿ ಈ ಪ್ರಾಂತ್ಯದಲ್ಲಿ ನಾನೇ ಜಾಸ್ತಿ ಮಾಡೋದು. ಮಂಗಳೂರು ಎಷ್ಟು ಸಿನಿಮಾ ಬೇಕು ಇಲ್ಲೇ ಶೂಟಿಂಗ್ ಜಾಸ್ತಿ ಮಾಡೋದು. ಇಲ್ಲಿ ಬಂದಾಗ ಸ್ನೇಹಿತರು ಜಾಸ್ತಿ, ಗುರು ಕಿರಣ್ ಅವರು ನಮಗೆ ತುಂಬ ಆಪ್ತರು. ಆಮೇಲೆ ಇಲ್ಲಿ ಬಂದಾಗ ನಮಗೆ ಮೀನು, ಕ್ರ್ಯಾಬ್, ಪ್ರಾನ್ಸ್ ಊಟ, ಒಳ್ಳೊಳ್ಳೆ ಊಟಗಳು ಸಿಗುತ್ತೆ. ಆ್ಯಂಡ್ ಒಳ್ಳೆ ಜನ. ನಮಗೆ ಇಲ್ಲಿ ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಿದೆ. ಒಳ್ಳೊಳ್ಳೆ ದೇವಸ್ಥಾನಗಳಿದೆ. ನೆನ್ನೆ ತಾನೇ ಧರ್ಮಸ್ಥಳಕ್ಕೆ ಹೋಗಿದ್ದು, ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿದ್ದು. ಇವತ್ತು ಬೆಳಿಗ್ಗೆ ಕೊರಜ್ಜ ಕಡೆ ಅಲ್ಲಿ ಹೋಗಿದ್ದು, ಕೊರಗಜ್ಜ ಅಲ್ಲಿ ಹೋಗಿದ್ದು. ಅದಾದಮೇಲೆ ವನದುರ್ಗೆ ಆ ದೇವಸ್ಥಾನಕ್ಕೆ ಹೋಗಿದ್ದು. ನಮ್ಗೆ ಅವಾಗ ಬಂದಾಗಲ್ಲ ಆ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ. ನನಗೆ ತುಂಬ ಇಷ್ಟ ಇಲ್ಲಿ ಬರೋದು. ಯಾಕೆ ಇವತ್ತು ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಈ ಇವೆಂಟ್ ಯಾರು ನಮಗೆ ವೇದ ಇದಕ್ಕೆ ಒಂದು ಅವಕಾಶ ಮಾಡಿಸ್ಕೊಟ್ಟಿದ್ರು ಅವ್ರಿಗೆ, ಕಿಶೋರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಿದ್ರು. ಅವ್ರು ತುಂಬ ನನಗೆ ಸ್ನೇಹಿತರು ಕೂಡ ಕಿಶೋರು. ಯಾಕಂದರೆ ವಿಲ್ಲನ್ ಸಿನಿಮಾಗೆ ದುಬೈಲಿ ಒಂದು ಇವೆಂಟ್ನ ಇದು ಮಾಡಿದ್ರು, ಏರ್ಪಾಡು ಮಾಡಿದ್ರು. ನನಗೆ ಭಾಳ ಖುಷಿಯಾಗುತ್ತೆ ಅವ್ರು ಇವೆಂಟ್ಗೆ ಬರಬೇಕಾದ್ರೆ. ಆ್ಯಂಡ್ ಅದು ಮಂಗಳೂರು ಬಂದು ನಿಮ್ಮ ಮುಂದೆ ನಾವು ವೇದ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅವ್ರು ಕಿಶೋರ್ಗೆ ತುಂಬ ಥ್ಯಾಂಕ್ಸ್. ಆಗು ನೀವೆಲ್ಲರೂ ನೋಡಿದ್ದೀರಿ 125ನೇ ಸಿನಿಮಾ, ಫಸ್ಟ್ ಸಿನಿಮಾ ಆನಂದ್. ಇಲ್ಲಿ ಒಂದು ಫಂಕ್ಷನ್ ಬಂದಿದೆ, ಓಮ್ ಸಿನಿಮಾ ಫಂಕ್ಷನ್ ಬಂದಿದೆ ಸೆಂಟ್ರಲ್ ಥಿಯೇಟ್ರಲ್ಲಿ. ಅವಾಗ ನೋಡ್ಬೇಕಾಯ್ತು ಎಲ್ಲರೂ ನಂದೇ ಗೆಟಪ್ಲಿ, ದಾಡಿ ಗಿಡ್ಲ ಬಿಟ್ಕೊಂಡು, ಶರ್ಟ್ ಹಾಕೊಂಡು, ಈ ಲಾಂಗ್ ಎಲ್ಲ ಇಟ್ಕೊಂಡು ಬಂದಿದ್ರು. ಅವಾಗ ನಾನು ಯಾವತ್ತೂ ಅದು ಮರೆಯೋಕ್ಕಾಗಲ್ಲ ಓಮ್ ಸಿನಿಮಾದಲ್ಲಿ. ಸೊ ವೇದ ಬರ್ತಾ ಇದೆ. ವೇದ ನೋಡಿ ಎಲ್ಲ ಹೆಂಗಸಿಗೂ ತುಂಬ ಹತ್ತಿರವಾದ ಸಿನಿಮಾ ಆಗುತ್ತೆ ವೇದ ಅಂತ ನನ್ನ ಭಾವನೆ. ಯಾಕಂದರೆ ಇದರಲ್ಲಿ ಹೆಂಗಸಿಗೆ ಭಾಳ ಪ್ರಾಮುಖ್ಯತೆ ಕೊಟ್ಟಿದೆ ಈ ಸಿನಿಮಾದಲ್ಲಿ. ನಿಮಗೆ ತುಂಬ ಇಷ್ಟ ಆಗುತ್ತೆ ಈ ಸಿನಿಮಾ. ನೋಡಿ ಆಶೀರ್ವಾದ ಮಾಡಿ. ನಮ್ಮ 125 ಸಿನಿಮಾ 1ರಿಂದ 124ವರೆಗೂ ಆಶೀರ್ವಾದ ಮಾಡ್ಕೊಂಡು ಬರ್ತಾ ಇದ್ದೀರಾ. ಇದು 125ನೇ ಸಿನಿಮಾ ನೋಡಿ ಆನಂದಿಸಿ. ಇನ್ನೇನು ಎಲ್ಲ ಮಾತುಗಳು ಮುಗಿದ ಮೇಲೆ ಹಾಡು ಹಾಡ್ತೀನಿ. ಯಾಕಂದರೆ ಇಲ್ಲಿ ಬರೋದು ಬರೀ ಹಾಡೋಕ್ಕೆ ಬರಬೇಕು. ಯಾಕಂದರೆ ಸುಮ್ಮನೆ ಬಂದು ಭಾಷಣ ಬಗ್ಗೆ ಚೆನ್ನಾಗಿರಲ್ಲ ನಿಮ್ಮ ಸಿನಿಮಾ. ಹಾಡೋಣ, ಜೊತೆ ಸ್ವಲ್ಪ ಕುಡಿಯೋಣ ಅಂತ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ಎಲ್ರಿಗೂ ಇಡೀ ವೇದ ಚಿತ್ರ ನಿಮ್ಮ ಮುಂದೆ ಇರುತ್ತೆ. ಎಲ್ರಿಗೂ ಆಶೀರ್ವಾದ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಅವ್ರ ಆಸೆ ತುಳು ಏನೋ ಹೇಳ್ಬಿಡುದು. ಎಂಚೆ ಉಳ್ಳಾರು ಕೊಡ್ಲ, ಒಣಸಂಡ ಕೊಡ್ಲ, ಅದೇ ಒಣಸು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ. ಒಂದು ಸಖತ್ತಾಗಿರೋ ಸಾಂಗ್ ನಿಮ್ಮೆಲ್ಲ ಅಭಿಮಾನಿಗಳಿಗೋಸ್ಕರ. ಆ ಎನರ್ಜಿಗೆ, ಆ ಉತ್ಸಾಹಕ್ಕೆ ಎಷ್ಟೋ ಚೇರ್ ಮೇಲೆ ಕೂತಿದ್ದಾರೆ. ಎತ್ತಿನ ಚಪ್ಪಾಳೆ ನಮ್ಮ ಶಿವಣ್ಣಗೆ. ಆಯ್ತು ಶಿವಣ್ಣ, ವಿ ಲವ್ ಯು ಶಿವಣ್ಣ. ನಮ್ಮೆಲ್ಲ ಮಂಗಳೂರು ಫ್ಯಾನ್ಸ್ ಕಡೆಯಿಂದ ಕೂಡ ಶಿವಣ್ಣ ಇಂಟ್ರೊಡಕ್ಷನ್ ಟೈಮಲ್ಲಿ ನಾನು ಹೇಳಿದ್ದೆ. ಯಾಕಂದ್ರೆ DKT ಟೈಮಲ್ಲಿ ನಮ್ಮ ಮಂಗಳೂರಿನ ಪ್ರತಿಭೆ ಬಂದಾಗ ಶಿವಣ್ಣ ತುಂಬಾ ಸರಿ ಹೇಳಿದ್ದಾರೆ. ತುಳು ಡೈಲಾಗ್ಸ್ ಬಗ್ಗೆ ಆಗಿರ್ಬೋದು, ತುಳು ಲ್ಯಾಂಗ್ವೇಜ್ ಆಗಿರ್ಬೋದು, ತುಳು ಸಿನಿಮಾ ಆಗಿರ್ಬೋದು, ತುಳು ಹಾಡುಗಳಾಗಿರ್ಬೋದು, ತುಳು ಕಲಾವಿದರಾಗಿರ್ಬೋದು, ಇದೆಲ್ಲದ್ರ ಬಗ್ಗೆ ಅಪಾರವಾದ ಅಭಿಮಾನ ಇಟ್ಕೊಂಡಿದ್ದಾರೆ. ಸೊ ಶಿವಣ್ಣ ಇವತ್ತು ವೇದಿಕೆ ಮೇಲೆ
ವೇದ ಚಿತ್ರಕ್ಕಾಗಿ ಬಂದಿದ್ರೆ, ಇದ್ರ ಜೊತೆ ನಮ್ಮ ಮಂಗಳೂರಲ್ಲಿ ಇರೋದ್ರಿಂದ ನಮ್ಮ ಮಂಗಳೂರಿನ ತುಳು ಸಿನಿಮಾಗೂ ಕೂಡ ಒಂದು ಬೆಸ್ಟ್ ವಿಷನ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಶಿವಣ್ಣ, VIP ಲಾಸ್ಟ್ ಬೆಂಚ್ ಟ್ರೈಲರ್ ನಿಮ್ಮ ಬ್ಲೆಸ್ಸಿಂಗ್ಸ್ ಜೊತೆ ಒಂದು VIP ಲಾಸ್ಟ್ ಬೆಂಚ್ ಟ್ರೈಲರ್ ಓಪನ್ ಮಾಡಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್, ಎಂಜಾಯ್ ಮಾಡಿ. ನಮ್ಮ ಎಲ್ಲ ವಿಶೇಷ ಅತಿಥಿಗಳ ಪರವಾಗಿ ಪ್ರೀತಿಯ ಶಿವಣ್ಣ ಅವರಿಗೆ ಒಂದು ಪ್ರೀತಿಯ ಸನ್ಮಾನ. ಎಲ್ಲ ಅಭಿಮಾನಿಗಳ ಪರವಾಗಿ, ವೇದಿಕೆನ ಅಲಂಕರಿಸಿರುವಂತಹ ಅತಿಥಿಗಳ ಪರವಾಗಿ ಈ ಒಂದು ಪ್ರೀತಿಯ ಸನ್ಮಾನ. ಚಪ್ಪಾಳೆ ಕೇಳಿಸ್ತಾ ಇರ್ಬೇಕು. ಚಪ್ಪಾಳೆ ಕೇಳಿಸ್ತಾ ಇರ್ಬೇಕು. ಅದು that's the spirit. ನಿರ್ಮಾಣ ಆಗ್ತಾ ಇದೆ. ಶಿವಣ್ಣ ಅವರ 125ನೇ ಸಿನಿಮಾ, ಹರ್ಷ ಅವರ ನಿರ್ದೇಶನದ ವೇದ ಸಿನಿಮಾ. ಶಿವಣ್ಣ ಅವರ ನೇತೃತ್ವದಲ್ಲಿ ನಮ್ಮ ವೇದ ಚಿತ್ರತಂಡದವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಗಾನವಿ, ಹರ್ಷ ಮಾಸ್ಟರ್, ಚೆಲುವರಾಜ್, ಪ್ರಸನ್ನ ಅವರು, ಸ್ವಾಮಿ ಸರ್ ಬಂದು ಈ ಒಂದು ಪ್ರೀತಿಯ ಸನ್ಮಾನ ನಮ್ಮ ಎಲ್ಲ ಅತಿಥಿಗಳ ಪರವಾಗಿ. ಡೈರೆಕ್ಟ್ರು ಯಾಕೆ ಬಂದಿಲ್ಲ ಅಂತ ಕೇಳಿದ್ರಣ್ಣ. ಅದು ಅರ್ಜುನ್ ಜನ್ಯಾಜಿ. ಜನ್ಯಾಜಿ, ನಾನು ಹೇಳ್ದಣ್ಣ, ಜನ್ಯಾಜಿ ಮನೇಲಿದ್ದಾರೆ, ಈ ಕೆಲಸ ಮಾಡ್ಬೇಕಾದ್ರೆ ಮನೆ ಅವ್ರು ನೋಡ್ಕೊತಿರ್ತಾರೆ ಅಂತ ಹೇಳಿದ್ರೆ, ಜನ್ಯಾಜಿ ನೆಕ್ಸ್ಟ್ ಪ್ರೋಗ್ರಾಮ್ ಅಲ್ಲಿ ಬರ್ತಾರೆ, ಸಮಾಧಾನ ಮಾಡ್ಕೊಳ್ಳಿ. ಪ್ಲೀಸ್. ನಮ್ಮ ಎಲ್ಲ ಕಲಾವಿದರಿಗೂ ಕೂಡ ಒಂದು ಪ್ರೀತಿಯ ಸನ್ಮಾನ. ಅಂಡ್ ಲೆಟ್ಸ್ ಹ್ಯಾವ್ ಅ ಫೋಟೋ ಆಪರ್ಚುನಿಟಿ. ಫೋಟೋ ತಗೊಳ್ಳೋಣ.